ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆದಿಪೂಜಿತ ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ವಂದಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಮೊದಲಿಗೆ ಇವತ್ತು ಪ್ರಪಂಚದಾದ್ಯಂತ ಇರುವಂಥ ಗಣೇಶನ ಭಕ್ತರು ಅಂತ ಹೇಳಬೇಕು, ಹಿಂದೂ ಬಾಂಧವರು ಅಂತ ಹೇಳ್ಬೋದು. ಗಣೇಶನನ್ನು ಪೂಜಿಸ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಇರುವ ಹಿಂದೂ ಬಾಂಧವರು ಇವತ್ತು ಬಹಳಷ್ಟು ಖುಷಿಯಿಂದ ಶ್ರದ್ಧಾ ಭಕ್ತಿಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಮೊದಲಿಗೆ ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಸಂಭ್ರಮದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗಾಗಿ ಈ ಸಂಭ್ರಮಕ್ಕೆ ಮತ್ತಷ್ಟು ಖುಷಿ ಕೊಡಬೇಕು, ಆ ಸಂಭ್ರಮದ ಗೌಜಿ ಗಮ್ಮತ್ತನ್ನು ಜಾಸ್ತಿ ಮಾಡಬೇಕು ಅಂತ ಇವತ್ತು ನಿಮ್ಮ ಮುಂದೆ ನಾನು ಬಂದು ನಿಂತಿದ್ದೀನಿ. ಹಾಗೆಯೇ ನನ್ನ ಜೊತೆಗೆ ಒಂದಷ್ಟು ಕರಾವಳಿ ಕರ್ನಾಟಕದ ಪ್ರಖ್ಯಾತ ಕಲಾವಿದರು ಬಂದು ನಿಂತಿದ್ದಾರೆ, ಒಂದಷ್ಟು ಗಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಜೊತೆ ಆಗಲಿಕ್ಕಿದ್ದಾರೆ. ಇದು ರಾಕಿಂಗ್ ರಿದಮ್ ಪಡುಬಿದ್ರೆ ಅರ್ಪಿಸುವಂಥ ಸಂಗೀತ ಉತ್ಸವ. ಇದು ರಾಕಿಂಗ್ ರಿದಮ್ ಪಡುಬಿದ್ರೆ ನಿಮಗೋಸ್ಕರ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದ್ಭುತವಾದಂಥ ವೇದಿಕೆಯಲ್ಲಿ ಒಂದಷ್ಟು ಜನ ಗಾಯಕರು ಅದ್ಭುತವಾದಂಥ ಸಿನಿಮಾ ಹಾಡುಗಳ ರಸದೌತಣವನ್ನು ನಿಮಗಾಗಿ ನೀಡಲಿಕ್ಕಿದ್ದಾರೆ. ಹಾಗಾಗಿ ತಮ್ಮನ್ನೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಗಾಯಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದನ್ನು ವೀಕ್ಷಣೆ ಮಾಡ್ತಾ ಇರುವಂಥ ತಂಟೆ ತರಲೆ ಮಾಡ್ತಾ ಮನೆಯಲ್ಲಿ ಮುದ್ದು ಕಂದ ಮಕ್ಕಳಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಮಕ್ಕಳು, ಹಾಗೆಯೇ ಕನಸ ಹೊತ್ತು ಸಾಗ್ತಾ ಇರುವಂಥ ಯುವಕರು, ಹಾಗೆಯೇ ಬಣ್ಣದ ಲೋಕದಲ್ಲಿ ಅಥವಾ ಬಣ್ಣದ ಬದುಕಿನಲ್ಲಿ ರಂಗುನ ಚಿತ್ತಾರವನ್ನು ಮಾಡ್ತಾ ಇರುವಂಥ ಹುಡುಗಿರು, ಜವಾಬ್ದಾರಿಯನ್ನು ಹೊತ್ತು ನಡೀತಾ ಇರುವಂಥ ಅಣ್ಣನವರು, ಅಕ್ಕನವರು, ಸುದೀರ್ಘ ಜೀವನದ ಅನುಭವದ ಹೊಸ್ತಿಲಲ್ಲಿರುವಂಥ ಅಜ್ಜಂದಿರು, ಅಜ್ಜಿಯಂದಿರು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಿಮ್ಮನ್ನು ಸ್ವಾಗತ ಮಾಡ್ತಾ ಇಲ್ಲಿರುವಂಥ ಮ್ಯೂಸಿಕ್ನ ಮಾಂತ್ರಿಕರನ್ನು ನಾನು ಸ್ವಾಗತ ಮಾಡಬೇಕಾಗಿದೆ. ಮೊದಲನೇದಾಗಿ ನಮ್ಮ ಕೀಬೋರ್ಡ್ನಲ್ಲಿದ್ದಾರೆ ಕರಾವಳಿ ಕರ್ನಾಟಕದ ಒಂದಷ್ಟು ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ಅರುಣ್ ಹಾವಂಜಿ ಅವರು, ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜೊತೆಗಿದ್ದಾರೆ ರಿದಮ್ ಏನಿದೆ, ರಿದಮ್ ಅಲ್ಲೇ ಒಂದಷ್ಟು ಗತ್ತನ ತಂದವರು, ರಾಕಿಂಗ್ ರಿದಮ್ ತಂಡದ ನಾಯಕರು ಕೂಡ ಹೌದು. ನಮ್ಮ ಜೊತೆಗಿದ್ದಾರೆ ದಿನೇಶ್ ಪಡುಬಿದ್ರೆ. ಹಾಗೆಯೇ ಡ್ರಮ್ಸ್ ಅಲ್ಲಿದ್ದಾರೆ, ನೋಡೋದಕ್ಕೆ ಸಣ್ಣ ಕಾಣ್ತಾರೆ, ಪ್ರತಿಭೆ ಬಹು ಎತ್ತರ ಇದೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಡ್ರಮ್ಸ್ ಮೂಲಕ ನಮ್ಮನ್ನು ಮನೋರಂಜನೆ ಮಾಡೋದಕ್ಕಿದ್ದಾರೆ ನಮ್ಮ ಪ್ರೀತಿಯ ರಿದಮ್ ಮಾಂತ್ರಿಕ ಸತೀಶ್ ಬನ್ನಂಜೆ ಅವರ ಶಿಷ್ಯ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ರಿದಮ್ ಅಲ್ಲಿ ಡ್ರಮ್ಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ವಿ ಪ್ರದರ್ಶನ ನೀಡಬೇಕನ್ನುವಂಥ ಕನಸನ್ನು ಹೊತ್ತಂತ ಯಶಸ್ವಿ ಪ್ರತಿಭೆ ಡ್ರಮ್ಸ್ ಅಲ್ಲಿ ಇವತ್ತು ನಮ್ಮನ್ನು ಮನೋರಂಜನೆ ಮಾಡಲಿಕ್ಕಿದ್ದಾರೆ ಮಾಸ್ಟರ್ ಸಾಹಿಲ್ ಪಡುಬಿದ್ರೆ. ಹಾಗೆಯೇ ನಮ್ಮ ಜೊತೆಗಿದ್ದಾರೆ ಈ ಕ್ಷಣ ತುಂಬಾದಲ್ಲಿ ಸುರೇಶ್ ಪಡುಬಿದ್ರೆ ಅವರು, ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ತಬಲದ ಒಂದೊಂದು ಶಿಕ್ಷಣವನ್ನು ಕೂಡ ಕಲಿತು 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 ಇವತ್ತು ಯಶಸ್ವಿ ಪ್ರದರ್ಶನ ನೀಡ್ತಾ ಇರುವಂಥ ತಬಲದ ಯುವ ಮಾಂತ್ರಿಕ ಅಂತ ಹೇಳ್ಬೋದು ಗೌತಮ್ ಮಂಗಳೂರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾನು ಅವಾಗಲೇ ಹೇಳಿದೆ ಮ್ಯೂಸಿಕ್ನ ಮಾಂತ್ರಿಕರೆಲ್ಲರೂ ಜೊತೆಯಾಗಿದ್ದಾರೆ ಅಂತ. ಹಾಗಾದರೆ ಸಿನಿಮಾ ಹಾಡಿನ ರಸದೌತಣ ಅನ್ನುವಂಥದ್ದು ಇದೇ ರೀತಿಯಲ್ಲಿ ಇರ್ತದೆ. ನನ್ನ ನಿರೀಕ್ಷೆ ಕೂಡ ಇದೆ, ನನ್ನ ಇಷ್ಟದ ಹಾಡುಗಳನ್ನು ಹಾಡ್ತಾರೆ ನಮ್ಮ ಗಾಯಕರು ಅಂತ. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಗಾಯಕರು ಕೂಡ ಅಷ್ಟೇ ಯಶಸ್ವಿ ಪ್ರದರ್ಶನವನ್ನು ನೀಡಿರುವಂಥ ಅದ್ಭುತ ಗಾಯಕರನ್ನು ರಾಕಿಂಗ್ ರಿದಮ್ ಪಡುಬಿದ್ರೆ ತಂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಂದನ ವಾಹಿನಿಯ ಮೂಲಕ ಜನರ ಎದುರು ತೋರಿಸಬೇಕು, ಜನರ ಜೊತೆ ಜನರ ಪ್ರೀತಿಯನ್ನು ಅವರು ಗಳಿಸ್ಬೇಕನ್ನುವ ಪ್ರೀತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ರಾಕಿಂಗ್ ರಿದಮ್ ಪಡುಬಿದ್ರೆ ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆಯೇ ನಾನು ಅವಾಗ ಹೇಳಿದೆ ಒಬ್ಬ ಬಾಲ ಪ್ರತಿಭೆ ನಮ್ಮ ಜೊತೆಗಿದ್ದಾರೆ ಅಂತ, ಆ ಪ್ರತಿಭೆಯ ಬಗ್ಗೆ ಮಾತನಾಡಲೇಬೇಕು. ಸೊ ಇವತ್ತು ಈ ಪ್ರತಿಭೆ ಇಲ್ಲಿದ್ದಾರೆ ಅಂತ ಹೇಳಿದರೆ ಅವರ ಗುರುಗಳು ಮುಖ್ಯ ಕಾರಣ ಆಗ್ತಾರೆ. ಸತೀಶ್ ಬನ್ನಂಜೆ ಅವರು ರಿದಮ್ ಮಾಂತ್ರಿಕರಾಗಿ ಮ್ಯೂಸಿಕ್ ಲೋಕದಲ್ಲಿ ತನ್ನದೇ ಆದಂಥ ಹೆಸರನ್ನು ಮಾಡಿಕೊಂಡವರು, ತನ್ನದೇ ಆದಂಥ ಶಕ್ತಿಯನ್ನು ತೋರ್ಪಡಿಸಿದವರು. ಅದೆಷ್ಟೋ ಪ್ರತಿಭೆಗಳಿಗೆ
ದಾರಿ ಮಾಡಿಕೊಟ್ಟವರು. ಇವತ್ತು ಈ ಪ್ರತಿಭೆಯನ್ನು ಕೂಡ ನಮಗೆ ಪರಿಚಯಿಸ್ತಾ ಇದ್ದಾರೆ. ಅವರು ಕಲಿಸಿಕೊಟ್ಟಂಥ ವಿದ್ಯೆಯನ್ನು ಶಿಷ್ಯನಾಗಿ ಕರಗತ ಮಾಡಿಕೊಂಡು ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಮಾಸ್ಟರ್ ಸಾಹಿಲ್ ನಮ್ಮ ಜೊತೆಗಿದ್ದಾರೆ. ಮಾಸ್ಟರ್ ಸಾಹಿಲ್ ಅವರನ್ನು ಈ ಸ್ಪಂದನ ವಾಹಿನಿಯಿಂದ ನಾವು ಅಧಿಕೃತವಾಗಿ ಜೊತೆಗೆ ಮತ್ತಷ್ಟು ಖುಷಿಯಿಂದ ಮತ್ತಷ್ಟು ಸಂಭ್ರಮದಿಂದ ಈ ವೇದಿಕೆಯ ಮೂಲಕ ಈ ಒಂದು ಸಂಗೀತ ಲೋಕದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕನ್ನುವಂಥ ಆಸೆಯನ್ನು ಇಟ್ಕೊಂಡು ಇವತ್ತು ನಾವು ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಹಾಗಾಗಿ ಅವರದೊಂದು ಪರ್ಫಾರ್ಮೆನ್ಸ್ ಇದೆ. ಆ ಜಬರ್ದಸ್ತ್ ಪರ್ಫಾರ್ಮೆನ್ಸ್ಗೆ ಅವರು ರೆಡಿ ಇದ್ದಾರಾ ಅಂತ ಕೇಳೋಣ. ಸಾಹಿಲ್ ರೆಡಿ ಇದ್ದೀರಲ್ಲ? ಹಾಗೆ ಸೊ ಇವಾಗ ವೇದಿಕೆಯಲ್ಲಿ ಡ್ರಮ್ಸ್ ಮೂಲಕ ಜಾದು ಮಾಡೋದಕ್ಕೆ ಮಾಸ್ಟರ್ ಸಾಹಿಲ್ ರೆಡಿ ಆಗ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಮಾಸ್ಟರ್ ಸಾಹಿಲ್.
ಅದ್ಭುತವಾದಂಥ ಡ್ರಮ್ಸನ್ನು ಪ್ಲೇ ಮಾಡಿದರು. ಜೊತೆಗೆ ಭವಿಷ್ಯದಲ್ಲಿ ಭರವಸೆಯ ಯುವ ಮ್ಯೂಸಿಷಿಯನ್ ಅನ್ನೋದನ್ನು ತೋರ್ಪಡಿಸಿದರು. ಹಾಗಾಗಿ ವೀಕ್ಷಕ ಬಾಂಧವರೆಲ್ಲರ ಪ್ರೀತಿ ಮಾಸ್ಟರ್ ಸಾಹಿಲ್ ಅವ್ರಿಗೆ ಇರಬೇಕು. ಒಂದು ಸಲ ನಿಂತ್ಕೊಂಡು ನಿಮ್ಮ ಮುಖವನ್ನು ತೋರಿಸಿದ್ರೆ ಚೆನ್ನಾಗಿರ್ತದೆ. ಸೊ ಈ ಪುಟ್ಟ ಬಾಲಕನಿಗೆ, ಈ ಬಾಲ ಪ್ರತಿಭೆಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅನ್ನುವಂಥದ್ದು ಸಿಗಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೊ ಹಾಗೆಯೇ ಅವರ ಮುಂದಿನ ಭವಿಷ್ಯಕ್ಕೆ ಸ್ಪಂದನ ವಾಹಿನಿಯ ಪರವಾಗಿ ಸಮಸ್ತ ಸಂಗೀತ ಲೋಕದಲ್ಲಿ ಹೆಜ್ಜೆ ಇಡ್ತಾ ಇರುವಂಥ ಸಂಗೀತ ಪ್ರಿಯರ ಜೊತೆಗೆ ಸಂಗೀತ ಕಲಾವಿದರ ಪರವಾಗಿ ನಾವು ಶುಭ ಕೋರ್ತಾ ಇದ್ದೇವೆ. ಶುಭವಾಗಲಿ. ಭವಿಷ್ಯದಲ್ಲಿ ಅಂಥ ಅದ್ಭುತ ಕಾರ್ಯಕ್ರಮಗಳು, ಅದ್ಭುತ ವೇದಿಕೆಗಳು ನಿಮ್ಮನ್ನು ಹುಡ್ಕೊಂಡು ಬರುವಂತಾಗಲಿ ಅನ್ನುವಂಥ ಆಶಯ. ಸೊ ಹಾಗೆಯೇ ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಮೊದಲ ಹಾಡಿನ ಪ್ರಯತ್ನ ಇದೀಗ ವೇದಿಕೆಯಲ್ಲಿ ಆಗಲಿಕ್ಕಿದೆ. ಅದಕ್ಕೋಸ್ಕರ ಕಲಾವಿದರು ಬರಬೇಕಾಗಿದ್ದಾರೆ. ಸ್ಪರ್ಶ ಸಿನಿಮಾದ ಹಾಡು ಚೆಲ್ಲಿ ಚೆಲ್ಲಿ ಅನ್ನುವಂಥ ಹಾಡು ಇದೀಗ ವೇದಿಕೆಯಲ್ಲಿ ಧ್ವನಿಯಾಗಲಿಕ್ಕಿದೆ. ಹಾಗಾಗಿ ಇಬ್ಬರು ಗಾಯಕರನ್ನು ನಾನು ಈ ಸಂದರ್ಭ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿದೆ. ಸಂಗೀತ ಕ್ಷೇತ್ರದಲ್ಲಿ ಹೆಜ್ಜೆ ಇಡುವಂಥ ಒಂದಷ್ಟು ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿ ನಿಲ್ತಾರೆ. ಹಾಗೆಯೇ ಹಾಡು ಹಾಡೋದು ಹೀಗೆ ಇಷ್ಟೊಂದು ಉತ್ಸಾಹದಿಂದ ಹಾಡ್ಬೋದು ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ದಿನೇಶ್ ಕಿನ್ನಿಗೋಳಿ ಸರ್ ಇದೀಗ ವೇದಿಕೆಗೆ ಬರಲಿಕ್ಕಿದ್ದಾರೆ. ಹಾಗೆಯೇ ಯುವ ಗಾಯಕಿಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಅದೆಷ್ಟೋ ವೇದಿಕೆಗಳಲ್ಲಿ ತನ್ನ ನಗುವಿನ ಮೂಲಕ, ಅದ್ಭುತ ಕಂಠಸಿರಿಯ ಮೂಲಕ ಅದೆಷ್ಟು ಕಲಾಭಿಮಾನಿಗಳನ್ನು ಸಂಪಾದನೆ ಮಾಡ್ತಾ ಇರುವಂಥ ಅದ್ಭುತ ಯುವ ಗಾಯಕಿ ವಿಜಯಶ್ರೀ ಮುಳಿಯಾ ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಇಬ್ಬರು ಗಾಯಕರನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸೋಣ. ಇದೀಗ ವೇದಿಕೆಯಲ್ಲಿ ದಿನೇಶ್ ಕಿನ್ನಿಗೋಳಿ ಹಾಗೆಯೇ ವಿಜಯಶ್ರೀ ಮುಳಿಯಾ. ಚೆನ್ನೆ ಚೆನ್ನೆ ಓಹೋ ಚೆಲುವೆ ಚೆಲುವೆ, ನೀನು ಬಂದು ನಿಂತಾಗ ಚಿಮ್ಮಿ ಬಂತು ಸಂಗೀತ. ನಿಂತು ನೀನು ನಕ್ಕಾಗ ನಿಂತಲ್ಲೆಲ್ಲ ತಕದಿಮಿತ. ಇನ್ನು ತಾರೆ ಬಾರೆ ತಾರೆ ತಾರೆ ಪ್ರೇಮದಾರೆಯ ಓಹೋ ಚೆನ್ನೆ ಚೆನ್ನೆ ಓಹೋ ಚೆಲುವೆ ಚೆಲುವೆ.
ಪ್ರೇಮಧಾರೆಯ ಓ ಚೆನ್ನೆ ಚೆನ್ನೆ ಓ ಚೆಲುವೆ ಚೆಲುವೆ ಜನ್ಮದಲ್ಲೂ ಜೊತೆಗಿರಲು ಈ ಜನ್ಮವನ್ನೇ ಚೆನ್ನೆ ಚೆನ್ನೆ ಬಂದು ನಿಂತಾಗ ಚಿಮ್ಮಿ ಬಂತು ಸಂಗೀತ ನಿಂತು ನೀನು ನಕ್ಕಾಗ ನಿನ್ನೆಲ್ಲ ತಕದಿಮಿತ ಇನ್ನು ತಾರೆ ಬಾರೆ ತಾರೆ ತಾರೆ ಪ್ರೇಮಧಾರೆಯ ಓ ಚೆನ್ನೆ ಚೆನ್ನೆ ಸುಮಧುರ ಸಂಗೀತವನ್ನು ನಾವು ಆನಂದಿಸ್ತಾ ಇದ್ದೇವೆ. ಇನ್ನಷ್ಟು ಸಿನಿಮಾ ಗೀತೆಗಳು ನಮಗೆ ಖುಷಿ ಕೊಡೋದಕ್ಕೆ ತಯಾರಾಗ್ತಾ ಇದೆ. ಅದ್ಭುತ ಗಾಯಕರು ಕೂಡ ನಮಗೆ ಜೊತೆಯಾಗಿದ್ದಾರೆ. ಇದೀಗ ಒಂದು ಅದ್ಭುತವಾದಂಥ ಹಿಂದಿ ಹಾಡಿಗೆ ಧ್ವನಿ ಆಗೋದಕ್ಕೆ ಅದ್ಭುತವಾದಂಥ ಧ್ವನಿ ವೇದಿಕೆಗೆ ಬರಲಿಕ್ಕಿದ್ದಾರೆ. ಸೊ ಈ ಸಂದರ್ಭ ನಾವೆಲ್ಲ ಸ್ವಾಗತ ಮಾಡಬೇಕು. ಇವರು SPB ಅವರ ಕೈಯಲ್ಲಿ ಶಬ್ಬಾಸ್ ಗಿರಿಯನ್ನು ಗಿಟ್ಟಿಸಿಕೊಂಡವರು, ಎದೆ ತುಂಬಿ ಹಾಡುವೆನು ಅನ್ನುವಂಥ ವೇದಿಕೆಯಲ್ಲಿ ವಿನ್ನರ್ ಪಟ್ಟ ಗಿಟ್ಟಿಸಿಕೊಂಡವರು. ಹಾಗೆಯೇ ಕರಾವಳಿ ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶದಾದ್ಯಂತ ಅದೆಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದವರು. ಸಂಗೀತ ಕ್ಷೇತ್ರದಲ್ಲಿ ಪಯಣಿಸುವ ಯುವ ಪ್ರತಿಭೆಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ನಿಂತವರು. ಹಾಡುಗಳಿಗೆ ಅದ್ಭುತವಾದಂಥ ಧ್ವನಿಯಾದವರು ಯಶವಂತ್ ಉಡುಪಿ ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗೆಯೇ ಅವ್ರ ಜೊತೆಗೆ ಕರಾವಳಿ ಕರ್ನಾಟಕದ ಅದ್ಭುತ ಗಾಯಕಿಯಾಗಿ ಹೆಸರುವಾಸಿ ಆಗಿರುವಂಥ ವಿಜಯಶ್ರೀ ಮುಳಿಯ ಕೂಡ ಈ ಒಂದು ಹಾಡಿಗೆ ಧ್ವನಿಯಾಗೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಇದೀಗ ನಿಮಗೋಸ್ಕರ ಹಿಂದಿ ಹಾಡು ವೇದಿಕೆಯಲ್ಲಿ ಯಶವಂತ್ ಉಡುಪಿ ಹಾಗೂ ವಿಜಯಶ್ರೀ ಮುಳಿಯ. तो फिर से कहो ना मधुमिता 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 हाय रे हाय रे हाय रब्बा 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 जीता जागत ताजमहल मेरा है ना हंसता बोलता है जो कमल मेरा है ना हाय रे रब्बा हाय रे रब्बा पूरे चांद से जिसकी शक्ल मेरी है ना वो जो है एक पूरी गजल मेरी है ना प्यार जो मचले इसने रंग आ जाए महफिल में तू जो पिघले लहजों में बोले चूल तेरे
होठों के शोले प्यार पाके गीत जाके कहूँ दिल में जो है बते प्यार अरे हाय रे हाय रब्बा हाय रे हाय रे हाय रब्बा जीत जागत ताजमहल मेरा है ना हंसता बोलता है जो कवल मेरा है ना संभाले हम दिल को पाएंगे हम मंजिल को क्यों ये सनम ऐसे डरे क्यों वो करे जो दिल में न माने हाय रे हाय रे हाय रब्बा हाय रे हाय रे हाय रब्बा जीत जागत ताजमहल मेरा है ना हंसता बोलता है तो कवल मेरा है ना हाय रे हाय रे हाय रब्बा हाय रे हाय रे हाय रब्बा ये फूलों की है आरज़ू के बोल में सजा ले तू इसीलिए तो है खिले यह मेदियों सी बारिशें लिए हुए ख्वाहिशें के चूम ले चतु मिले दिल की धड़कन थम जाए सांस में चढ़ ना जाए फिर भी जो मर जाने क्यों तुम बिन जीवन ही जाए अरे हाय रे हाय रब्बा हाय रे हाय रे हाय रब्बा जीत जागत कल मन में मेरा है ना हंसता बोलता जो कबल में
ಅದ್ಭುತವಾದಂಥ ಹಾಡು ಚೆನ್ನಾಗಿತ್ತು. ಇವರ ಕಾಂಬಿನೇಷನ್ನು ಹಾಗೆ ಇವರಿಬ್ಬರು ಜೊತೆಯಾಗಿ ಹಾಡಿದರೆ ಎದುರಿಗಿಲ್ಲ ಕಾಂಪಿಟೇಷನ್ನು ಅಂತ ಹೇಳ್ತಾ ಸೊ ಕಾರ್ಯಕ್ರಮವನ್ನು ಮುಂದೆ ಕೊಂಡೋಗ್ತಾ ಇದ್ದೇವೆ. ಇದೀಗ ಸೊ ಈ ಮ್ಯೂಸಿಷಿಯನ್ಸ್ನ ಮ್ಯಾಜಿಕ್ ನಡೀತಾ ಇದೆ ವೇದಿಕೆಯಲ್ಲಿ. ಹಾಗೆಯೇ ಈ ಗಾಯಕರ ಜೊತೆಯಲ್ಲಿ ಇನ್ನೊಬ್ಬ ಗಾಯಕ ಇದೀಗ ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಸೊ ಆ ಇಬ್ಬರು ಗಾಯಕರನ್ನ ವೇದಿಕೆಗೆ ವೆಲ್ಕಮ್ ಮಾಡಬೇಕು. ಸೊ ಈ ಹಾಡನ್ನು ಹಾಡೋದಕ್ಕೆ 3 ಜನರನ್ನು ನಾನು ಕರಿತಾ ಇದ್ದೇನೆ. ಮೊದಲಿದಾಗಿ ಈ ಗಾಯಕನ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಇವರು ಚಿತ್ರ ಬರಿತಾನೆ ಕಲಾವಿದರಾಗಿ ಚಿತ್ರಲೋಕದಲ್ಲಿ ಪಯಣಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡವರು. ಹಾಗೆಯೇ ಒಂದಷ್ಟು ಚಿತ್ತಾರಗಳನ್ನು ರೂಪಿಸಿ ಜನರ ಮನಸ್ಸನ್ನು ಕದ್ದವರು. ಹಾಡ್ತಾನೆ ಅದೆಷ್ಟು ವೇದಿಕೆಗಳ ರಂಗನ್ನು ಹೆಚ್ಚಿಸಿದವರು. ನಟನೆ ಮಾಡ್ತಾನೆ ಅದ್ಭುತ ನಟನೂ ಹೌದು ಎಂಬುದನ್ನು ತೋರಿಸಿಕೊಟ್ಟವರು. ನಿಮ್ಮೆಲ್ಲರ ಪ್ರೀತಿಯ ದೇವಿ ಕಿರಣ್ ಗಣೇಶ್ಪುರ ಇದೀಗ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಹಾಗೆಯೇ ಅವ್ರ ಜೊತೆಯಲ್ಲಿ ದಿನೇಶ್ ಕಿನ್ನಿಗೋಳಿ ಸರ್ ಕೂಡ ಇದೀಗ ವೇದಿಕೆಗೆ. ಹಾಗೆಯೇ ಯುವ ಗಾಯಕಿ ನಮ್ಮ ಪ್ರೀತಿಯ ವಿಜಯಶ್ರೀ ಮುಳಿಯ, ಇವರು 3 ಜೊತೆಯಾಗಿ ಅದ್ಭುತವಾದಂಥ ಕನ್ನಡ ರಿಮಿಕ್ಸ್ ಹಾಡನ್ನು ಹಾಡೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಈ 3ರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯಿಂದ ಸ್ವಾಗತಿಸಿ ದಿನೇಶ್ ಕಿನ್ನಿಗೋಳಿ, ವಿಜಯಶ್ರೀ ಮುಳಿಯ ಹಾಗೆಯೇ ದೇವಿ ಕಿರಣ್ ಗಣೇಶ್ಪುರ. ದೂರವಾಗೋ ಜಾಗದಲ್ಲಿ ಊರಿನಾಚೆ ದೂರದಾರಿ ಸೂರುವಾಗೋ ಜಾಗದಲ್ಲಿ ಮೂಡಬಿಟ್ಟು ಸೂರ್ಯ ಹುಟ್ಟಿ ಹಸಿರಿನ ಗುಟ್ಟವಾಡೆವಲ್ಲೆ ಮೂಡಬಿಟ್ಟು ಸೂರ್ಯ ಹುಟ್ಟಿ ಹಸಿರಿನ ಗುಟ್ಟವಾಡೆವಲ್ಲೆ ಮುಗಿವೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಒನಗೆ ಹಂಗ ಕಾಡಿನಿಂದ ಚಂಗನ ನೆಗೆದಿದ್ದ ಕಾಡು ಕುದುರೆ ಓಡಿ ಬಂದಿದ್ದ ಮೈಯ ಬೆಂಕಿ ಮಿರುಗುತ್ತಿದ್ದ ಯಾಕೆ ಬಿಸಿಲ ಉಸಿರಾಡಿದ್ದ ಮೈಯ ಬೆಂಕಿ ತಿರುಗದಿದ್ದ ಬ್ಯಾಸಿಗೆ ಬಿಸಿಲ ಉಸಿರಾಡಿದ್ದ ಬುದ್ಧಿ ಉರಿಯೋ ಕೇಶರಾಶಿ ಕತ್ತಿನಾಗಿ ಕುಣಿಯುತ್ತಿದ್ದ ಬುದ್ಧಿ ಉರಿಯೋ ಕೇಶರಾಶಿ ಕತ್ತಿನಾಗ ಕುಣಿಯುತ್ತಿದ್ದ ಧೂಮಕೇತು ಹಿಂಬಾಲಿದ್ದ ಹೌಹಾರಿದ್ದ ಹರಿಹಾಡಿದ್ದ ಹೈ ಹೈ ಅಂತ ಹಾರಿ ಬಂದಿದ್ದ ಕಾಡು ಕುದುರೆ ಓಡಿ ಬಂದಿದ್ದ ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೂರಿಲ್ಲ ಮೀನ ಹೆಜ್ಜೆ ಕಂಡೋರುಂಟು ಬಾಣ ಇಲ್ಲೇ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ನನ್ನ ಹೆಸರಲ್ಲೇ ಕಮ ನಾನೇ ಕನ್ವರ್ಲಾಲ್ ನನ್ನ ಹೆಸರಲ್ಲೇ ಕಮ ನಾನೇ ಕನ್ವರ್ಲಾಲ್ ನಾನು ಯಾರು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೂರಿಲ್ಲ ಮೀನ ಹೆಜ್ಜೆ ಕಂಡೋರುಂಟು ಬಾಣ ಎಲ್ಲೇ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ನನ್ನ ಹೆಸರಲ್ಲೇ ಕಮ ನಾನೇ ಕನ್ವರ್ಲಾಲ್ ನನ್ನ ಹೆಸರಲ್ಲೇ ಕಮ ನಾನೇ ಕನ್ವರ್ಲಾಲ್
ಚುಡು ನೋಡಿ ಸ್ವಾಮಿ ಐಸಾ ಹೇ ನೋಡಿ ಸ್ವಾಮಿ ಆಹಾ. ಅರೆ ನೋಡಿ ಸ್ವಾಮಿ ನಾವಿರುವುದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರುವುದು ಹೀಗೆ ನೋಡಿ ಸ್ವಾಮಿ ಐಸಾ ಹೇ ನೋಡಿ ಸ್ವಾಮಿ ಇದ ಪಕ್ಕ ಬಾ ನೋಡಿ ಸ್ವಾಮಿ ಅಮ್ಮ ನೋಡಿ ಸ್ವಾಮಿ ಆಹಾ. ನೋಡಿ ಸ್ವಾಮಿ ಓಹೋ ನೋಡಿ ಸ್ವಾಮಿ ಸೊ ಅದ್ಭುತವಾದಂಥ ಹಾಡನ್ನು ನಾವೆಲ್ಲ ಅನುಭವಿಸಿಕೊಂಡು ಆಸ್ವಾದಿಸಿಕೊಂಡು ಬರ್ತಾ ಇದ್ದೀವಿ. ಇದೀಗ ಮುಂದಿನ ಗೀತೆ ಹತ್ರ ಸಾಗ್ತಾ ಇದೆ ನಮ್ಮ ಸಂಗೀತ ರಸಮಂಜರಿಯ ಈ ಪಯಣ. ಸೊ ಮುಂದಿನ ಗೀತೆ ಚಿಗುರಿದ ಕನಸು ಅನ್ನುವಂಥ ಸಿನಿಮಾದ ಗೀತೆ, ಓ ಆಜಾರೆ ಅನ್ನುವಂಥ ಗೀತೆ ಇದೀಗ ವೇದಿಕೆಯಲ್ಲಿ ಧ್ವನಿಯಾಗಲಿಕ್ಕಿದ್ದಾರೆ. ನಮ್ಮ ಪ್ರೀತಿಯ ಗಾಯಕ, ಎಂದಿನ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಅದ್ಭುತ ಗಾಯಕರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಪ್ರೀತಿಯನ್ನು ಸಂಪಾದಿಸ್ತಾ ಇದ್ದಾರೆ ದಿನೇಶ್ ಕಿನ್ನಿಗೊಳ್ಳಿ ಸರ್. ಹಾಗೆಯೇ ಅವ್ರ ಜೊತೆಯಲ್ಲಿ ಯುವ ಗಾಯಕಿ ವಿಜಯಶ್ರೀ ಮುಳಿಯ ಇದೀಗ ಈ ಕನ್ನಡ ಹಾಡಿಗೆ ಜೊತೆಯಾಗಿ ಧ್ವನಿಯಾಗಲಿಕ್ಕಿದ್ದಾರೆ. ಹಾಗಾಗಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ವೇದಿಕೆಗೆ ಇದೀಗ ವಿಜಯಶ್ರೀ ಮುಳಿಯ ಹಾಗೆಯೇ ದಿನೇಶ್ ಕಿನ್ನಿಗೊಳ್ಳಿ. पिसु मातु बल मोहक मनसिंदु ಗಾಳಿಪಟ ನಿನ್ನ ಕಂಡ ಕ್ಷಣ ಆಹ ತುಂಬಿ ಮನ ತನು ಕುಣಿದು ಕುಣಿದು ತನನ ಓ तले शुभ कोरी देखोगे मर जाऊं तेरे सिवा बेड़ा पायो शिवा हो इसके बिना क्या जीना जो काली जीवना देखी नजर से देखे प्रीति गुभाषे बेके ನಿನ್ನ ಕಂಡ ಕ್ಷಣ ಆಹ ತುಂಬಿ ಮನ ತನ ಕುಣಿದು
ಕಂಡ ಕ್ಷಣ ಅಹ ತುಂಬಿ ಮನ ತನು ಕುಣಿದು ಕುಣಿದು ತನನ ಓ ಓ, ಆಜರೆ, ಓ, ಆಜರೆ. ರಾಕಿಂಗ್ ರಿಥಮ್ ಪಡುಬಿದ್ರಿ ತಂಡ ಪ್ರಸ್ತುತಪಡಿಸ್ತಾ ಇರುವಂಥ ಸಂಗೀತ ಉತ್ಸವ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ ಆಸೆಗೊಬ್ಬ ಮೀಸೆಗೊಬ್ಬ ಅನ್ನುವಂಥ ಸಿನಿಮಾ. ಶಿವರಾಜ್ ಕುಮಾರ್ ನಟನೆ ಮಾಡಿದಂಥ ಅದ್ಭುತ ಸಿನಿಮಾ. ಆ ಸಿನಿಮಾದ ಕನ್ನಡ ಗೀತೆ ಇದೀಗ ಈ ವೇದಿಕೆಯಲ್ಲಿ ಧ್ವನಿ ಆಗಲಿಕ್ಕಿದ್ದಾರೆ ದಿನೇಶ್ ಕಿನ್ನಿಗೋಳಿ. ಹಾಗಾಗಿ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ದಿನೇಶ್ ಕಿನ್ನಿಗೋಳಿ ಆನ್ ಸ್ಟೇಜ್. ಕೆಣಗುತ್ತಿದೆ ನಿನ್ನ ಕಣ್ಣೋಟ ಕುಣಿಸುತ್ತಿದೆ ನಿನ್ನ ಕಣ್ಣಾಟ ಸೆಳೆಯಲು ನಿನ್ನ ತನುವಿನ ಮಾಟ ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇ ನೀಗ ಕೆಣಗುತ್ತಿದೆ ನಿನ್ನ ಕಣ್ಣೋಟ ಸಂಜೆ ಬಾನ ಬಣ್ಣ ಕಂಡೆ ಕೆನ್ನೆಲಿ ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ ಸಂಜೆ ಬಾನ ಬಣ್ಣ ಕಂಡೆ ಕೆನ್ನೆಲಿ ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ ನೀ ನುಡಿದರೆ ಸೊಗಸು ಮೌನವು ಸೊಗಸು ಎಲ್ಲ ಸಂಗೀತವೇ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಸೆಳೆಯುತ್ತಿದೆ ನಿನ್ನ ಕಣ್ಣಾಟ ಇಂದು ಕಂಡ ಅಂದ ಅಲ್ಲ ನಿನ್ನದು ನಲ್ಲಿ ಎಂದು ಕಂಡ ಸ್ನೇಹ ಪ್ರೇಮ ನಮ್ಮದು ಇಂದು ಕಂಡ ಅಂದ ಅಲ್ಲ ನಿನ್ನದು ನಲ್ಲಿ ಎಂದು ಕಂಡ ಸ್ನೇಹ ಪ್ರೇಮ ನಮ್ಮದು ಇದು ಸಾವಿರ ಜನ್ಮ ಜೊತೆಯಲ್ಲಿ ನಾವು ಕಂಡ ಆನಂದವೋ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕುಣಿಸುತ್ತಿದೆ ನಿನ್ನ ಕಣ್ಣಾಟ ಸೆಳೆಯಲು ನಿನ್ನ ತನುವಿನ ಮಾಟ
ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇನೀಗ ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಸುಮಧುರ ಸಂಗೀತ ಉತ್ಸವ ಅನ್ನುವಂಥದ್ದು ಬಹಳಷ್ಟು ಅದ್ಭುತವಾದ ಗೀತೆಗಳ ಜೊತೆಯಲ್ಲಿ ಸಾಗಿ ಬಂದಿದೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇದೀಗ ಒಂದು ಅದ್ಭುತ ಗೀತೆ ವೇದಿಕೆಯಲ್ಲಿ ಧ್ವನಿ ಆಗಲಿಕ್ಕಿದೆ. ಖ್ಯಾತ ಗಾಯಕರಾದಂಥ ಯಶವಂತ ಉಡುಪಿ ಅವರ ಅದ್ಭುತವಾದಂಥ ಧ್ವನಿ ಇಲ್ಲಿ ನಮಗೆಲ್ಲ ಕೇಳಿಸ್ಕೊಳ್ಳಿಕ್ಕಿದ್ದೇವೆ. ಜೊತೆಯಲ್ಲಿ ಈ ಹಾಡಿನ ಬಗ್ಗೆ ಒಂದಷ್ಟು ಮಾತನಾಡಲೇಬೇಕಾಗಿದೆ. ಬಜರಂಗಿ ಸಿನಿಮಾದ ಹಾಡು ಇದು, ಅದ್ಭುತವಾದಂಥ ಹಾಡು. ಈ ಹಾಡು ಕೇಳಿದರೆ ಸಾಕು ನಮ್ಮೊಳಗೆ ಒಂದು ರೀತಿಯಲ್ಲಿ ಗರ್ವನೋ ಖುಷಿಯೋ ಒಂದಷ್ಟು ಭಾವನೆಗಳು ತುಂಬಿಕೊಳ್ಳುತ್ತದೆ. ಒಂದು ರೀತಿಯ ರೋಮಾಂಚನ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಅದ್ಭುತವಾದಂಥ ಹಾಡು. ಆ ಹಾಡಿಗೆ ಧ್ವನಿ ಆಗಲಿಕ್ಕಿದ್ದಾರೆ ಖ್ಯಾತ ಗಾಯಕರಾದ ಯಶವಂತ ಉಡುಪಿಯವರು. ಹಾಗೆಯೇ ವೇದಿಕೆಯಲ್ಲಿ ಒಂದು ಕಲಾಕುಂಚ ಅನ್ನುವಂಥದ್ದು ಅರಳೋದಕ್ಕಿದೆ. ಹಾಗಾಗಿ ಆ ಕಲಾಕುಂಚವನ್ನು ಅರಳಿಸಬೇಕಾದ್ರೆ ಅಂಥ ಅದ್ಭುತ ಕಲಾವಿದ ವೇದಿಕೆಗೆ ಬರಬೇಕು. ಅದು ಬೇರೆ ಯಾರೂ ಅಲ್ಲ, ಇವರೇ ಗಾಯಕರು, ಇವರೇ ಚಿತ್ರ ಕಲಾವಿದರು. ಕಲಾಕುಂಚವನ್ನು ನಮ್ಮ ಕರ್ನಾಟಕ ಅಲ್ಲದೆ ಹೊರ ದೇಶದಲ್ಲೂ ಕೂಡ ಕಲಾಕುಂಚವನ್ನು ಅರಳಿಸಿ ಪ್ರಖ್ಯಾತಿಯನ್ನು ಪಡೆದಂಥ ಅದ್ಭುತ ಕಲಾಗಾರ ದೇವಿ ಕಿರಣ್ ಗಣೇಶ್ಪುರ. ಸೊ ಹಾಗಾಗಿ ಈ ಇಬ್ಬರು ಕಲಾವಿದರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜೈ ಜೈ ಬಜರಂಗಿ ಅನ್ನುವಂಥ ಗೀತೆಯ ಜೊತೆಯಲ್ಲಿ ಬಜರಂಗಿಯ ಚಿತ್ರ ಕಲಾಕುಂಚ ಇದೀಗ ವೇದಿಕೆಯಲ್ಲಿ ಅನಾವರಣ ಆಗೋದಕ್ಕಿದೆ. ಮ್ಯೂಸಿಕ್ನ ಮಾಂತ್ರಿಕರ ಜೊತೆಯಲ್ಲಿ ಅದ್ಭುತ ಗಾಯಕ, ಅದ್ಭುತ ಚಿತ್ರಕಾರ ಸೇರಿ ಇದೀಗ ವೇದಿಕೆಯಲ್ಲಿ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೀಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಯಶವಂತ ಉಡುಪಿ ಹಾಗೂ ದೇವಿ ಕಿರಣ್ ಗಣೇಶ್ಪುರ. ನಮ್ಮೂರ ಕಾಯೋದೊರೆಯೇ ನಿನಗೆ ಏನಿಂದ ಮಮಕಾರ, ಕಣ್ಣೀರ ವರಸೋ ಪ್ರಭುವೇ ನಿನಗೆ ಆದ್ಯಾವೇ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗಂತೂ ನಾನ ವೇಷ ನೀನು ಮಾತೆ ಘಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಪಡೆದ ಸಂದೇಶ. ಭಜರಂಗಿ ಪುಣ್ಯಾತ್ಮನು ನೀ ನಿಜವಾಗಿ, ಭಜರಂಗಿ ಭಜ
ಕಣ್ಣೀರವರಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕು ಬನಾಯ್ಕ ನೀನಾಗೂ ನಿನ ಕಂಡು ನಾನಾ ವೇಷ ನಿನ ಮಾತೆ ಕಂಠ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಪಡೆದ ಸಂದೇಶ ರೇ 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 ಬಜರಂಗಿ ರೇ 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 ಬಜರಂಗಿ ಬಜರಂಗಿ ತೆರದಿ ದಾನನರದೇ 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 ನಮ್ಮೂರ ಕಾಯೋದೊರೆಗೆ ನಿನಗೆ ಏನಿನ ಮಮಕಾರ ಕಣ್ಣೀರವರಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ ಮಾತೆ ಘಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಪಡೆದ ಸಂದೇಶ ರೇ 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 ಬಜರಂಗಿ ಬಜರಂಗಿ ರೇ 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 ಬಜರಂಗಿ ಬಜರಂಗಿ ಅದ್ಭುತವಾದಂಥ ಕ್ಷಣಕ್ಕೆ ನಾವೀಗ ಸಾಕ್ಷಿ ಆಗ್ತಾ ಇದ್ದೇವೆ. SPB ಸರ್ ಕೈಯಲ್ಲಿ ಶಬ್ಬಾಷ್ ಗಿರಿಯನ್ನು ಪಡೆದು ಎದೆ ತುಂಬಿ ಹಾಡುವೆನು ಆ ಒಂದು ಪಂದ್ಯವನ್ನು ಗೆದ್ದಂಥ ಅದ್ಭುತ ಗಾಯಕರ ಹಾಡು, ಜೊತೆಯಲ್ಲಿ ಬಜರಂಗಿಯ ಚಿತ್ರ ಬಿಡಿಸಿದಂಥ ಕಲಾವಿದರು ಕೂಡ ಅಷ್ಟೇ. SPB ಸರ್ ಇದ್ದ ವೇದಿಕೆಯಲ್ಲಿ ಅವರು ಹಾಡು ಹಾಡ್ತಾ ಇರುವಂಥ ವೇದಿಕೆಯಲ್ಲಿ ಅವರ ಜೊತೆಯೇ ಅವರದೇ ಭಾವಚಿತ್ರವನ್ನು ಬಿಡಿಸಿ ಅವರ ಕೈಯಿಂದ ಆಶೀರ್ವಾದವನ್ನು ಪಡೆದುಕೊಂಡಂಥ ಪ್ರತಿಭೆ, ಇಬ್ಬರು ಪ್ರತಿಭೆಯ ನಡುವೆ ಇದೀಗ ನಾವೆಲ್ಲ ಕೈ ಮುಗಿದು ಬೇಡುವಂಥ, ನಾವು ನಂಬುವಂಥ ಭಗವಂತನ ಚಿತ್ರ ಇದೀಗ ಅನಾವರಣ ಆಗ್ತಾ ಇದೆ. ನಾವೆಲ್ಲ ನಂಬುವಂಥ ಹನುಮಂತ ಮಾರುತಿ ಇದೀಗ ಕಲಾಕುಂಚದಲ್ಲಿ ಅರಳ್ತಾ ಇದ್ದಾರೆ. ಹಾಗಾಗಿ ನಾನು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೇನೆ. 3, 2, 1 ಅಂತ ಆದಾಗ ನಮ್ಮೆಲ್ಲರ ಕಣ್ಣು ಒಂದು ಕ್ಷಣ ಭಗವಂತನ ಆ ರೂಪವನ್ನು ಕಣ್ತುಂಬಿಕೊಳ್ಬೇಕಾಗುತ್ತೆ. ಕಮಾನ್, 3, 2, 1. ಅದ್ಭುತ ಕ್ಷಣಕ್ಕೆ ಇದೀಗ ಸಾಕ್ಷಿ ಆಗ್ತಾ ಇದ್ದಾವೆ. ವೇದಿಕೆಯಲ್ಲಿ ದೇವಿ ಕಿರಣ್ ಗಣೇಶ್ಪುರ್ ಅವರ ಕೈ ಚಳಕದಲ್ಲಿ ಮೂಡಿ ಬಂದಿದೆ ಹನುಮಂತ ದೇವರ ಆ ಒಂದು ಕಲಾಕುಂಚ. ಇದೀಗ ವೇದಿಕೆಯಲ್ಲಿ ತಾವೆಲ್ಲ ಕಣ್ತುಂಬಿಕೊಳ್ತಾ ಇದ್ದೀವಿ. ಸೊ ಖಂಡಿತ ಒಂದು ಕ್ಷಣ ನಮ್ಮೆಲ್ಲರ
ಕಣ್ಣು ದಿಗ್ಭ್ರಮೆಗೊಳ್ಳುತ್ತೆ ಈ ಒಂದು ಕಲಾಕುಂಚವನ್ನು ನೋಡೋದಕ್ಕೆ. ಸೊ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಒಂದು ಕ್ಷಣ ನಾವೆಲ್ಲ ನಂಬುವಂಥ ಹನುಮಂತನನ್ನು, ಮಾರುತಿಯನ್ನು ನಮಿಸ್ಕೊಳ್ಳೋಣ, ನೆನಪು ಮಾಡಿಕೊಳ್ಳೋಣ, ಭಜಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೇವೆ. ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಇಬ್ಬರು ಕಲಾವಿದರಿಗೂ ಕೂಡ ಅನಂತ ಧನ್ಯವಾದಗಳು. ಸೊ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದ ಈ ಅದ್ಭುತ ಕಲಾವಿದರ ಜೊತೆ ಇರಲಿ ಅನ್ನೋದು ನಮ್ಮ ಆಶಯ. ಊರಲ್ಲಿ ನಡೀತಾ ಇದೆ ಗಣೇಶ ಉತ್ಸವ, ಅದ್ಭುತವಾಗಿ ಮೂಡಿ ಬಂತು. ರಾಕಿಂಗ್ ರಿಥಮ್ ಪಡುಬಿದ್ರೆ ಅರ್ಪಿಸುವಂಥ ಸಂಗೀತ ಉತ್ಸವ. ಸೊ ಹಾಗಾಗಿ ಧನ್ಯವಾದಗಳನ್ನು ಹೇಳಲೇಬೇಕು. ಇಷ್ಟೊತ್ತು ನಮ್ಮ ಜೊತೆಗೆ ಸಹಕಾರ ಮಾಡಿದವರು. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬರಬೇಕಾದ್ರೆ ಊರ 10 ಸಮಸ್ತರು, ಕಲ್ಲಟ್ಟೆ ಬ್ರಹ್ಮ ಮುಗ್ಗೇರ್ಗಳ ದೈವಸ್ಥಾನ ಪಡುಬಿದ್ರಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ ಗಾಯಕರು ಅದ್ಭುತವಾಗಿ ಹಾಡಿದರು. ನಾನು ಒಂದಷ್ಟು ಮಾತುಕತೆಯನ್ನು ಅದ್ಭುತವಾಗಿ ನಡೆಸಿದ್ದೇನೆ. ಆ ಒಂದು ಧ್ವನಿ ಅನ್ನೋದು ಕೇಳಬೇಕಾದ್ರೆ ಧ್ವನಿವರ್ಧಕದವರು ನಮಗೆ ಸಹಕಾರವನ್ನು ನೀಡಿರ್ತಾರೆ. ಹಾಗಾಗಿ ಸಾಯಿ ಪೂಜಾ ಸೌಂಡ್ಸ್ ಹಳೆಯಂಗಡಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಪ್ರೀತಿ ಆಶೀರ್ವಾದಗಳು ನಮ್ಮ ಕಲಾವಿದರ ಜೊತೆ ಯಾವತ್ತೂ ಇರುತ್ತೆ ಅನ್ನುವಂಥ ನಂಬಿಕೆ ಅವರಿಂದಲೇ ನಾವು. ಹಾಗಾಗಿ ನಮ್ಮ ಕಾರ್ಯಕ್ರಮದ ಯಶಸ್ಸಿನ ಶಕ್ತಿ ಅಂತ ಹೇಳಿದರೆ ಅದು ನಮ್ಮ ಸಾಯಿ ಪೂಜಾ ಸೌಂಡ್ಸ್ ಹಳೆ ಅಂಗಡಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಪ್ರೀತಿಯ ಕಲಾಭಿಮಾನಿಗಳಿರ್ಬೋದು, ಕಲಾವಿದರಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆಯೇ ಮ್ಯೂಸಿಕ್ನ ಮೂಲಕ ಪ್ರಾರಂಭ ಆದಂಥ ಕಾರ್ಯಕ್ರಮ ಮ್ಯೂಸಿಕ್ನ ಮೂಲಕವೇ ಕೊನೆಯಾಗ್ತಾ ಇದ್ದ ಇಂದಿನ ಸಂಗೀತ ಉತ್ಸವ ಕಾರ್ಯಕ್ರಮದಲ್ಲಿ ಸಂಗೀತ ಉತ್ಸವವನ್ನು ನೀಡಿದಂಥ ನಮ್ಮ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ಗೆ ಅನಂತ ಧನ್ಯವಾದಗಳು. ಹಾಗೆಯೇ ಕರಾವಳಿ ಕಂಡಂಥ ಅದ್ಭುತ ಗಾಯಕರು ಅದ್ಭುತವಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಮ್ಯೂಸಿಕ್ನ ಮೂಲಕವೇ ಇಂದಿನ ಈ ಸಂಗೀತ ಉತ್ಸವ ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಖಂಡಿತವಾಗಲೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಎಲ್ಲ ಕಲಾವಿದರ ಮೇಲಿರಲಿ ಅಂತ ಮಗದೊಮ್ಮೆ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ರಿಥಮ್ ಪಡುಬಿದ್ರೆ ತಂಡದ ಮೇಲೆ ಪ್ರೀತಿ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಆಶಿಸ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಗೀತ ಉತ್ಸವ. ಥ್ಯಾಂಕ್ ಯು. ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತ್ತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ
ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.